ನೀವೆಲ್ಲ ದೇವಾಲಯ ಗುಡಿಗೋಪುರಗಳಿಗೆ ಹೂವಿನ ಸೇವೆ ನೀಡುವುದನ್ನು ನೋಡಿರುತ್ತೀರಿ. ಆದರೆ ಇಲ್ಲೊಬ್ಬರು ರಿಕ್ಷಾ ನಿಲ್ದಾಣಕ್ಕೆ ವಿಶಿಷ್ಟ ಹೂವಿನ ಅಲಂಕಾರ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಇಷ್ಟಕ್ಕೂ ಈ ರಿಕ್ಷಾ ನಿಲ್ದಾಣ ಎಲ್ಲಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇಲ್ಲೊಮ್ಮೆ ನೋಡಿ, ಇಲ್ಲೇನು ಹೂವಿನ ಸಂತೆ ನಡೆಯುತ್ತಿದೆ ಅನ್ಕೋಬೇಡಿ. ಹೀಗೆ ಬಗೆ ಬಗೆ ಬಣ್ಣದ ಹೂಗಳಿಂದ ಶೃಂಗಾರಗೊಂಡು ಮಧುವಣಗಿತ್ತಿಯಂತೆ ಅಲಂಕೃತಗೊಂಡಿರುವುದು ಉದ್ಯಾವರ ಚರ್ಚ್ ಹಾಗೂ ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆ ಬಳಿ ಇರೋ ಆಟೋ ನಿಲ್ದಾಣ. ನೂರಾರು ಆಟೋಗಳು ಇಲ್ಲಿ ಪ್ರಯಾಣಿಕರ ಸೇವೆಗೆ ಸಿದ್ಧವಾಗಿರುತ್ತವೆ. ಆದ್ರೆ ಇಲ್ಲಿಂದ ಹೊರಡುವ ಪ್ರಯಾಣಿಕರಿಗೆ ಮಂದಿರ ಎಂಟ್ರಿ ಕೊಟ್ಟ ಅನುಭವ ನೀಡುತ್ತದೆ. ಅಷ್ಟೊಂದು ಸುಂದರವಾಗಿ ಚಾಲಕರೇ ಸೇರಿಕೊಂಡು ಆಟೋ ನಿಲ್ದಾಣವನ್ನು ಬಗೆ ಬಗೆ ಬಣ್ಣದ ಸಾವಿರಾರು ರೂಪಾಯಿಯ ಹೂಗಳಿಂದ ಅಚ್ಚುಕಟ್ಟಾಗಿ ವಿವಿಧ ವಿನ್ಯಾಸಗಳಿಂದ ಆಟೋ ನಿಲ್ದಾಣವನ್ನು ಅಲಂಕಾರ ಮಾಡಿ ಖುಷಿ ಪಡುತ್ತಾರೆ. ನಾವು ದುಡಿಯುವ ಸ್ಥಳವನ್ನು ದೇವಾಲಯದಾಗಿ ನಾವು ಇಟ್ಟುಕೊಳ್ಳುವಂಥ ನಮ್ಮ ಆಲೋಚನೆಯಾಗಿತ್ತು. ಅದೇ ಪ್ರಕಾರ ನಮಗೆ ಆ ಸಮಯವು ಕೂಡಿ ಬಂತು. ನಮಗೆ ಓರ್ವ ದಾನಿಗಳು ಪ್ರತಿ 2 ದಿವಸಕ್ಕೊಮ್ಮೆ ನಮ್ಮ ನಿಲ್ದಾಣ ಶೃಂಗಾರಕ್ಕೋಸ್ಕರ ನಮಗೆ ಹೂಗಳನ್ನು ನೀಡುತ್ತಿದ್ದಾರೆ. ಹಾಗೆ ನಮ್ಮ ನಿಲ್ದಾಣದಲ್ಲೊಂದು ಹಳೆಯ ಒಂದು ಮರ ಉಂಟು. ಅದಕ್ಕೆ ನಾವು ದೇವರ ಥರ ಪೂಜಿಸುತ್ತಾ ಅದಕ್ಕೆ ನಾವು ಹೂವಿನ ಸಿಂಗಾರವನ್ನು ಮಾಡ್ತಾ ಇದ್ದೇವೆ. ನಮಗೆ ಆ ದಾನಿಗಳ ಸಹಾಯದಿಂದ ಈ ನಿಲ್ದಾಣವನ್ನು ದೇವಾಲಯದಂತೆ ಇಡಲು ಅವರು ನಮಗೆ ಸಹಕರಿಸಿದ್ದಾರೆ. ಹಲವಾರು ಜನರಿಗೆ ಉದ್ಯಾವರದ ಈ ಆಟೋ ನಿಲ್ದಾಣ ಅನ್ನ ಬದುಕು ಕಟ್ಟಿಕೊಡುವ ದೇವಾಲಯ. ಸದಾಕಾಲವೂ ಸುಂದರವಾಗಿ ಕಂಗೊಳಿಸುವಂತೆ ಮಾಡುವ ಇರಾದೆ ಇಲ್ಲಿಯ ಚಾಲಕರದ್ದು. ಹಾಗಾಗಿ 2 ದಿನಗಳಿಗೊಮ್ಮೆ ತಪ್ಪದೆ ಹೂವಿನ ಅಲಂಕಾರ ಮಾಡ್ತಾರೆ. ಮುಂಜಾನೆ ಸೂರ್ಯೋದಯ ಕಾಲ ಪ್ರತಿ 2 ದಿನಕ್ಕೊಮ್ಮೆ ರಿಕ್ಷಾ ನಿಲ್ದಾಣ ದೇವಾಲಯದಂತೆ ಕಂಗೊಳಿಸುತ್ತದೆ. ದಾನಿಯೊಬ್ಬರು ತಪ್ಪದೆ ಸಾವಿರಾರು ರೂಪಾಯಿಯ ಹೂವನ್ನು ಉಚಿತವಾಗಿ ಸೇವೆಯ ರೂಪದಲ್ಲಿ ನೀಡುತ್ತಾರೆ. ಪ್ರತಿಯಾಗಿ ರಿಕ್ಷಾ ಚಾಲಕರು ಕೂಡ ಹೂವನ್ನು ನೀಡೋ ದಾನಿಗೆ ತಮ್ಮ ಸಹಕಾರ ನೀಡುತ್ತಾ ಬರುತ್ತಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಬರುವ ಹೂವನ್ನು ಸಾಗಿಸಲು ಮುಂಜಾನೆ ವೇಳೆ ಹೂವಿನ ವ್ಯಾಪಾರಿಗೆ ನೆರವಾಗುತ್ತಾರೆ. ಪ್ರತಿಯಾಗಿ 2 ದಿನಕ್ಕೊಮ್ಮೆ ಅಲಂಕಾರಕ್ಕೆ ಬೇಕಾದ ಹೂ ಪಡೆಯುತ್ತಾರೆ. ಒಟ್ಟಿನಲ್ಲಿ ನಿತ್ಯ ಅಲಂಕಾರದಿಂದ ಈ ಆಟೋ ನಿಲ್ದಾಣ ನೋಡುಗರ ಗಮನ ಸೆಳೆಯುತ್ತಿದೆ. ಪ್ರತಿ 2 ದಿವಸಕ್ಕೊಂದ್ಸಲ ಹೂ ತಂದು ಕೊಡ್ತಾರೆ ದಾನಿಯವರು. ಅದನ್ನು ನಾವು ಅಲಂಕರಿಸಿ ಪಾಲೆ ಮರಕ್ಕೆ ಮತ್ತು ಇಲ್ಲಿ ಎಲ್ಲ ಸಂಘಟನೆ ಒಟ್ಟಾಗಿ ಹೂವನ್ನು ಮಾಡ್ತಾ ಇದೆ ಅಲಂಕಾರ. ಆ ಮಾಡಿದ ಮೇಲೆ ನಮಗೆ ಬಾಡಿಗೆ ತೊಂದರೆ ಇಲ್ಲ, ಒಳ್ಳೆ ಉಂಟು ಬಾಡಿಗೆ. ಎಲ್ಲ ಚಾಲಕರಿಗೂ ಒಂದು ಸಾಕಾಗ್ತದೆ. ಈ ಥರ ಯಾರೂ ಕೊಡುವುದಿಲ್ಲ, ಕೊಟ್ಟದ್ದು ನಾವು ವೇಸ್ಟ್ ಮಾಡೋದು. ಕೊಡುವ ದಾನಿಗೆ ನಾವು ಮೊದಲಾಗಿ ಅವರಿಗೆ ವಂದನೆಯನ್ನು ಹೇಳ್ತಿದ್ದೇವೆ, ಅಭಿನಂದನೆಗಳು. ಮತ್ತು ನಾವು ಹೂ ತಂದು ಕೊಟ್ಟು ನಾವು ಇಲ್ಲಿ ಎಲ್ಲ ಕಸ್ಟಮರ್ ಬರ್ತಾರೆ, ಅವರಿಗೆ ಹೂ ನೋಡಿದ ಖುಷಿ ಆಗ್ತಾರೆ, ಕೇಳ್ತಾರೆ ಅವರು ಯಾರು ಕೊಟ್ಟದ್ದಂತ. ಒಂದು ಕೊಡುಗೆ ದಾನಿ 2 ದಿವಸಕ್ಕೆ ಒಂದು ಸರಿ ಕೊಡ್ತಿದ್ದಾರೆ ಅಂತ ನಾವು ಹೇಳಿದ್ದೇವೆ ಅವರಿಗೆ. ರಿಕ್ಷಾ ನಿಲ್ದಾಣ ಕೇವಲ ರಿಕ್ಷಾ ನಿಲ್ಲುವ ಸ್ಥಳವಾಗಿರದೆ ಮಂದಿರಕ್ಕೆ ಬಂದಂತೆ ಭಾಸವಾಗುತ್ತೆ. ಇಂತಹ ಹೂವಿನ ಅಲಂಕಾರಕ್ಕೆ ಇಲ್ಲಿಗೆ ಬರುವ ಪ್ರಯಾಣಿಕರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸಚಿನ್ ಉಚ್ಚಿಲ, ಸ್ಪಂದನ.